ಎಸ್ಸಿ ಎಸ್ಟಿ ಮಹಿಳಾ ಹಾಸ್ಟೆಲ್ನಲ್ಲಿ ಜಿಲ್ಲಾಧಿಕಾರಿ ಐಟಂ ಸಾಂಗಿಗೆ ಮಾಡಿರುವ ಡ್ಯಾನ್ಸ್ ವಿವಾದಕ್ಕೆ ಕಾರಣವಾಗಿದೆ. ಮಸ್ತ್ ಹುಡುಗಿ ಬಂದ್ರು, ಜಿಂಗಿಲಕ್ಕಿ ಬಾ ಎಂಬ ಐಟಂ ಸಾಂಗ್ಗಳಿಗೆ ತುಮಕೂರು ಜಿಲ್ಲಾಧಿಕಾರಿ, ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ, ತುಮಕೂರು ಎಸಿ, ತುಮಕೂರು ತಹಶೀಲ್ದಾರ್ ಸೇರಿದಂತೆ ಇತರ ಅಧಿಕಾರಿಗಳು ಸಖತ್ ಸ್ಟೆಪ್ ಹಾಕಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ತುಮಕೂರಿನಲ್ಲಿ ಜಿಲ್ಲಾ ಮಟ್ಟದ ಕೆಲವು ಅಧಿಕಾರಿಗಳು ಮಹಿಳಾ ಹಾಸ್ಟೆಲ್ನಲ್ಲಿ ತಡರಾತ್ರಿ ಡಿಸ್ಕೋ ಐಟಂ ಸಾಂಗ್ಗಳಿಗೆ ಹಾಸ್ಟೆಲ್ ವಿದ್ಯಾರ್ಥಿನಿಯರ ಜೊತೆ ಐಟಂ ಡ್ಯಾನ್ಸ್ ಮಾಡಿ ಇದೀಗ ವಿವಾದಕ್ಕೆ ಸಿಲುಕಿಬಿಟ್ಟಿದ್ದಾರೆ. ತನಿಖೆ ಮಾಡಿ ಕ್ರಮ ಕೈಗೊಳ್ಳುವಂತೆ ಸಮಾಜ ಕಲ್ಯಾಣ ಇಲಾಖಾ ಸಚಿವರು ಮತ್ತು ಸರ್ಕಾರಕ್ಕೆ ಸಾಮಾಜಿಕ ಹೋರಾಟಗಾರ ಜೆಟ್ಟಿ ಅಗ್ರಹಾರ ನಾಗರಾಜು ಟೈಗರ್ ನಾಗ್ ಒತ್ತಾಯ ಮಾಡಿದ್ದಾರೆ. ಏನು ಈ ತುಮಕೂರು ಜಿಲ್ಲಾಧಿಕಾರಿಗಳು ಮತ್ತೆ ಜೆಡಿ ಅವರು, ಸಮಾಜ ಕಲ್ಯಾಣ ಇಲಾಖೆ ಜೆಡಿ ಅವರು, ಮತ್ತೆ ತುಮಕೂರು ಎಸಿ ಅವರು, ಮತ್ತೆ ತುಮಕೂರು ತಹಸೀಲ್ದಾರ್ ಮತ್ತೆ ವಾರ್ಡನ್ಗಳು ಈ ಮಹಿಳಾ ಅಂದ್ರೆ SC ST ಮಹಿಳಾ ಹಾಸ್ಟೆಲ್ ಅಲ್ಲಿ ಆ ಮಕ್ಕಳ ಜೊತೆಗೆ ಹೋಗಿ ಇವರು ಐಟಮ್ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಯಾಕಂದ್ರೆ ಆ ಮಕ್ಳಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ಹರಿಯರದ ಪಾಪ ಅವರು ಒಂಥರ ಹಾಸ್ಟೆಲ್ ಒಂಥರ ಗೃಹ ಬಂಧನ ಇದ್ದಂಗೆ ಅಲ್ಲಿರ್ತದೆ. ಮಕ್ಕಳು ಶಾಲೆಗೆ ಹೋಗ್ತಾರೆ ಬರ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ಏನು ಅನ್ನೋದು ಗೊತ್ತಿರಲ್ಲ. ಗೊತ್ತಿದ್ದಿರೋಂಥ ಮಕ್ಕಳ ಜೊತೆ ಹೋಗ್ಬಿಟ್ಟು ಇವರು ಮಸ್ತ್ ಹುಡುಗಿ ಬಂದ್ಲು, ಇರೋ ಓ ಜಿಂಗಿಲಕ್ಕಿ ಬಾ ಅನ್ನೋ ಐಟಮ್ ಸಾಂಗ್ಗಳಿಗೆ ಇವರು ಡ್ಯಾನ್ಸ್ ಮಾಡಿ ಹಬ್ಬ ಯಾವುದೋ ಫೆಸ್ಟಿವಲ್ ಅನ್ನೋ ನೆಪದಲ್ಲಿ ಅದು ಯಾವುದು ಅನ್ನೋದು ಗೊತ್ತಿಲ್ಲ. ಮಾನ್ಯ ಗೃಹ ಸಚಿವರು ಇರೋಂಥ ಕ್ಷೇತ್ರದಲ್ಲಿ ಇಂಥ ಅಧಿಕಾರಿಗಳು ಈ ರೀತಿ ಮಾಡಿರೋದನ್ನ ನಾನು ಕೂಡ ಅದನ್ನ ಖಂಡಿಸ್ತೀನಿ. ತನಿಖೆ ಕೂಡ ಆಗ್ಬೇಕು ಇದು. ಯಾಕಂದ್ರೆ ಗೃಹ ಸಚಿವರು ಉತ್ತಮವಾಗಿ ಆಡಳಿತ ಕೊಡ್ತಾರಂತ ಕ್ಷೇತ್ರ ಇದು. ಅಂತ ಮನುಷ್ಯನಿರ್ಬೇಕಾದ್ರೆ ಅಂತ ಅಧಿಕಾರಿಗಳು ಈ ರೀತಿ ಮಾಡಿರೋಂಥದ್ದು ಖಂಡನೀಯ. ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಕೂಡ ಇದನ್ನ ಖಂಡಿಸ್ಬೇಕಾಗ್ತದೆ. ಇದೇನು ಅನ್ನೋದನ್ನ ನನಗಿನ್ನೂ ನೈಜವಾಗಿ ತಿಳಿದು ಬಂದಿಲ್ಲ. ಒಟ್ಟೊಳಗೆ ಮೀಡಿಯಾ ಅಂತೂ ನಾನು ಕೂಡ ಗಮನಿಸಿದ್ದೀನಿ. ಈ ವಿಡಿಯೋದಲ್ಲಿ ಜಿಲ್ಲಾಧಿಕಾರಿಗಳು ಇದ್ದಾರೆ, JD ಅವರು ಇದ್ದಾರೆ, AC ಅವರು ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ. ಅದರೊಳಗೆ ಈ ಮಸ್ತ್ ಹುಡುಗಿ ಬಂದ್ಲು ಉಪೇಂದ್ರನ್ ಸಾಂಗು ಮತ್ತೆ ಐಟಮ್ ಸಾಂಗ್ಗಳಿಗೆ ಇವರು ನೃತ್ಯ ಮಾಡಿರೋದನ್ನ ನಾನು ಕೂಡ ಗಮನಿಸಿದ್ದೀನಿ. ಅದು ಎತ್ತಿ ಹೆಣ್ಮಕ್ಳಿಗೆ ಈ JD ಅವರೇ ನನ್ಗೆ ಬಂದ ಮಾಹಿತಿ ಪ್ರಕಾರ JD ಅವರೇ DC ಅವ್ರನ್ನೆಲ್ಲ ಎತ್ತಿ ಅಂತ ಹೇಳಿ ಹೆಣ್ಮಕ್ಳಿಗೆ ಪ್ರಚೋದನೆ ಕೊಟ್ಟು ಎಲ್ಲ ಮಾಡಿಸಿದ್ರು. ನಮ್ಗೆ ಮಾಹಿತಿ ಕೂಡ ಲಭ್ಯ ಆಗ್ತಾ ಐತೆ. ಏನು ಇದು ಅಧಿಕಾರಿಗಳು ಈ ಮೋಜು ಮಸ್ತು ಮಾಡಿದ್ದಾರೆ, ಅದನ್ನ ಸರ್ಕಾರ ಉನ್ನತ ಮಟ್ಟದ ತನಿಖೆ ಮಾಡಿ ಅದೇನಾದ್ರೂ ತಪ್ಪೇ ಆಗಿದ್ರೆ JD ಅವರು, DC ಅವರು ಅಥವಾ AC ಅವರು, ತುಮಕೂರು ತಹಸೀಲ್ದಾರ್ ಇದನ್ನ ಕಾನೂನು ಉಲ್ಲಂಘಿಸಿ ಇದನ್ನೇನಾದ್ರೂ ಮಾಡಿದ್ರೆ ಕಾನೂನು ಕ್ರಮ ಕೈಗೊಂಡು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ. ಜೊತೆಗೆ ಏನು ಹೆಣ್ಮಕ್ಳ ಜೊತೆ ಈ ರೀತಿ ನೃತ್ಯ ಆಡಿದರೆ ಇದನ್ನ ದೊಡ್ಡ ಮಟ್ಟದ ಉನ್ನತ ಮಟ್ಟದ ತನಿಖೆ ಮಾಡಿ ಇವ್ರ ಮೇಲೆ, ಅದು SC ST ಹಾಸ್ಟೆಲ್, ಅದು SC ST ಮಕ್ಕಳು ಒಂದು ಹಾಸ್ಟೆಲ್ ಒಳಗಡೆ ನಾವು ಪ್ರವೇಶಿಸಬೇಕು ಅಂದ್ರೆ ಮಹಿಳಾ ಎಸ್ಕಾರ್ಟ್ ಅನ್ನು ತಾಂಡಿ ಪ್ರವೇಶಿಸಬೇಕಾಗ್ತೈತೆ. ಯಾಕಂದ್ರೆ ಯಾರೇ ಉನ್ನತ ಅಧಿಕಾರಿಗಳು ಆದ್ರೂ ಅಷ್ಟೇ ಇದನ್ನ ಮಾನ್ಯ ಗೃಹ ಸಚಿವರು ತುಂಬಾ ಗಂಭೀರವಾಗಿ ತಾಂಡಿ ಇದನ್ನ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಮೂಲಕ ನಾನು ಮಾಧ್ಯಮದ ಮೂಲಕ ಹೇಳ್ಕೊಳ್ತೀನಿ. ತುಮಕೂರು ನಗರದ ಗೆದ್ದಲಹಳ್ಳಿಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳ ಮಹಿಳಾ ವಿದ್ಯಾರ್ಥಿ ನಿಲಯದಲ್ಲಿ ದೀಪಾವಳಿ ಹಬ್ಬದಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಹಿಳಾ ವಿದ್ಯಾರ್ಥಿ ಹಾಗೂ ಯುವತಿಯರ ಜೊತೆಯಲ್ಲಿ ಐಟಂ ಸಾಂಗ್ಗೆ ಡ್ಯಾನ್ಸ್ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. DC ಹಾಗೂ ಇತರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ನಡುವೆ ಪ್ರಗತಿಪರರು, ಬುದ್ಧಿಜೀವಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ.
ಹಬ್ಬದ ಹೆಸರಲ್ಲಿ ಹಾಸ್ಟೆಲ್ಗೆ ಹೋಗಿರುವ ಅಧಿಕಾರಿಗಳು ಹಬ್ಬ ಆಚರಿಸಿ ತುಮಕೂರು ತಾಲೂಕು ತಹಶೀಲ್ದಾರ್ ಸಿದ್ದೇಶ್, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ, ಸಹಾಯಕ ನಿರ್ದೇಶಕ ದಿನೇಶ್, ವಾರ್ಡನ್ ಉಮಾದೇವಿ, ತನುಜಾ ಕುಮಾರಿ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮುಂದೆ ದೀಪಾವಳಿ ಹಬ್ಬದ ನೆಪ ಹೇಳಿಕೊಂಡು ಯುವತಿಯರೊಂದಿಗೆ ಹೆಜ್ಜೆ ಹಾಕಿರುವುದು ಜಿಲ್ಲಾಡಳಿತವನ್ನ ಮುಜುಗರಕ್ಕೀಡು ಮಾಡಿದೆ. ಇನ್ನು ನಗರದಲ್ಲಿ 23ಕ್ಕೂ ಹೆಚ್ಚು ಹಾಸ್ಟೆಲ್ಗಳು ಇದ್ದರೂ ಸಹ ಹೊರವಲಯದ ಹಾಸ್ಟೆಲ್ ಅನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದು ಸಾಕಷ್ಟು ಚರ್ಚೆಗೂ ಸಹ ಗ್ರಾಸವಾಗಿದೆ. ಅದೇನೇ ಇರಲಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ರೀತಿ ಸಾರ್ವಜನಿಕವಾಗಿ ಸರ್ಕಾರಿ ಹಾಸ್ಟೆಲ್ಗೆ ರಾತ್ರಿ ವೇಳೆ ತೆರಳಿ ಐಟಂ ಸಾಂಗ್ಗೆ ಡ್ಯಾನ್ಸ್ ಮಾಡಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಜಿಲ್ಲಾ ಉಸ್ತುವಾರಿ ಸಚಿವರು ಲಜ್ಜೆ ಕೆಟ್ಟ ಈ ಅಧಿಕಾರಿಗಳ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಹೋರಾಟಗಾರ ಜೆಟ್ಟಿ ಅಗ್ರಹಾರ ನಾಗರಾಜು ಟೈಗರ್ ನಾಗ್ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ.